ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 26ನೇ ಅಧ್ಯಾಯ ಶ್ಲೋಕ 9. ಎಸ್ ಹರೇ ಕೃಷ್ಣ. ದೇವತೀರುವಾಚ ಪ್ರಕೃತೆ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ರೂಯೇ ಕಾರಣಯೋರಸ್ಯ ಸದಸಚ್ಛಯತ್ ಆತ್ಮಕಂ. अनुवाद भावार्थ by His Divine Grace Abhay Charanaravind Bhaktivedanta Swami Srila Prabhupada Srila Prabhupada ki jai. ದೇವತಿ ಹೇಳಿದಳು, ದೇವೋತ್ತಮ ಪರಮಪುರುಷನೇ ವ್ಯಕ್ತ ಮತ್ತು ಅವ್ಯಕ್ತ ಸೃಷ್ಟಿಗೆ ಕಾರಣಗಳಾಗಿರುವ ಪರಮಪುರುಷ ಮತ್ತು ಅವನ ಶಕ್ತಿಗಳ ಲಕ್ಷಣಗಳು ಇವೆರಡನ್ನು ದಯವಿಟ್ಟು ವಿವರಿಸು. ಹರೇ ಕೃಷ್ಣ. ಓಕೆ, ಇಲ್ಲಿ ಅಂತ ಹೇಳುವಂಥದ್ದು ಪುರುಷಸ್ಯಾಪಿ, ಪುರುಷ ಪುರುಷೋತ್ತಮ, ಪುರುಷೋತ್ತಮ ಅಂದ್ರೆ ಉತ್ತಮ ಪುರುಷ. ಹಾಗಾಗಿ 3 ಪುರುಷಗಳಿದ್ದಾರೆ. ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತೆ ಅಧಮ ಪುರುಷ. ಓಕೆ, ಅಧಮ ಪುರುಷ ಯಾರು ಹೇಳ್ತೀರಿ? ಅಧಮ ಪುರುಷ ಜೀವಾತ್ಮ. ಓಕೆ, ಮಧ್ಯಮ ಪುರುಷ ಯಾರು? ಓಕೆ, ಎಸ್. ಮತ್ತೆ ಕೃಷ್ಣ ಉತ್ತಮ ಪುರುಷ, ಪುರುಷೋತ್ತಮ. ಹಾಗಾಗಿ ನಮ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಅವ ಮಧ್ಯಮ ಪುರುಷ, ಭಗವಂತ ಉತ್ತಮ ಪುರುಷ, ನಾವು ಅಧಮ ಪುರುಷ. ಆಕ್ಚುಲಿ ಪುರುಷ ಅಂದ್ರೆ ಎಂಜಾಯರ್, ಪುರುಷ ಅಂದ್ರೆ ಎಂಜಾಯರ್. ಈಗ ನಮಗೆ ಕೂಡ ಎಂಜಾಯ್ ಮಾಡುವಂತ ಟೆಂಡೆನ್ಸಿ ಉಂಟು ಭೌತಿಕ ಲೋಕದಲ್ಲಿ. ಹಾಗಾಗಿ ನಾವು ಅಧಮ ಪುರುಷ. ಆಕ್ಚುಲಿ ನಾವು ಎಂಜಾಯರ್ ಅಲ್ಲ, ಆದ್ರೆ ನಮ್ಗೆ ಎಂಜಾಯ್ ಮಾಡಬೇಕು. ಆಕ್ಚುಲಿ ನಾವು ಪ್ರಕೃತಿ, ಆದ್ರೆ ನಮಗೆ ಎಂಜಾಯ್ ಮಾಡುವಂತ ಡಿಸೈರ್ ಉಂಟು. ಇದು ಭ್ರಮೆ. ಹಾಗಾಗಿ ಭಗವಂತ ಇಸ್ ಅ ರಿಯಲ್ ಪುರುಷ, ನಾವು ಇಲ್ಯೂಜರಿ ಪುರುಷ ಅಂದ್ರೆ. ಇಲ್ಯೂಜರಿ, ಭ್ರಮೆ. ಇಲ್ಯೂಜರಿ ಅಂದ್ರೆ ಭ್ರಮೆ. ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ನಮ್ಗೆ ಭಾಗಿಯಾಗಲಿಕ್ಕೆ ಆಗ್ತದೆ ಹೊರತು ನಮ್ಗೆ ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ಬೇಕಿದ್ರೆ ನೋಟ್ ಮಾಡಿ. ಪ್ರಭುಪಾದ ಹೇಳುವಂಥದ್ದು, ವೈ ಕಂಡೀಷನ್ ಸೋಲ್ಸ್ ಆರ್ ಸಫರಿಂಗ್ ಬಿಕಾಸ್ ದೇ ವಾಂಟ್ ಟು ಎಂಜಾಯ್ ಇಂಡಿಪೆಂಡೆಂಟ್ಲಿ ವಿದೌಟ್ ಕೃಷ್ಣ. ಇಂಡಿಪೆಂಡೆಂಟ್ಲಿ ವಿದೌಟ್ ಕೃಷ್ಣ. ಹಾಗಾಗಿ ನಾವೆಲ್ಲ ಪ್ರಕೃತಿ. ಪುರುಷ ಒಬ್ಬನೇ, ಪ್ರಕೃತಿ ತುಂಬ ಉಂಟು, ಎನರ್ಜಿ. ಈಗ ಹೇಗಂದ್ರೆ ಮನೆಯಲ್ಲಿ ಗಂಡ ದುಡಿಲಿಕ್ಕೆ ಹೋಗ್ತಾನೆ, ಗಂಡ ದುಡಿದು ತರ್ತಾನೆ, ಆಗ ಹೆಂಡತಿ ಸೇವೆ ಮಾಡ್ತಾಳೆ, ಆಗ ಗಂಡನಿಗೆ ಖುಷಿ ಆಗ್ತದೆ. ಅಂದ್ರೆ ಇಟ್ಸ್ ಎನರ್ಜಿ ಪ್ರಿನ್ಸಿಪಲ್. ಆದ್ರೆ ಒರಿಜಿನಲ್ ಸೋರ್ಸ್ ಭಗವಂತ. ಅಥವಾ ಬ್ರಹ್ಮ ಜಿಜ್ಞಾಸ. ಅಥವಾ ಬ್ರಹ್ಮ ಜಿಜ್ಞಾಸ ಅಂದ್ರೆ ಎನ್ಕ್ವೈರಿ, ಜೀವನದ ಎನ್ಕ್ವೈರಿ ಆಗಬೇಕು. ಇನ್ನು ನಾನೊಂದು ಇದು ಕಳಿಸಿದ್ದೆ, 1 ನಿಮಿಷ.
ಕದಮಗಾಣನ ಸ್ವಾಮಿ ಮಹಾರಾಜ್ ಅವರು ಕಲಿಸಿದಂತ ನೋಡಿ. ಇದನ್ನು ನೋಡ್ತೇನೆ. Misers hold on to whatever wealth they have and do not want to share. And the result is that they are being deprived. ಅಂದ್ರೆ ಮೈಸರ್ ಅಂದ್ರೆ ಕೃಪಣ ಅಂದ್ರೆ ಕೊಡುವುದಿಲ್ಲ, ಎಲ್ಲವನ್ನು ತಗೊಳ್ಳುವಂಥದ್ದು. ಇಲ್ಲಿ ಅವ್ರು ಹೇಳುವಂದ್ರೆ, ಇನ್ ಯುರೋಪ್ ವಿ ಬ್ರಾಟ್ ವೆಲ್ತ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್. ಅಂದ್ರೆ ಇವರು ಬ್ರಿಟಿಷರು ಎಲ್ಲ ಕಡೆಯಿಂದ ದೋಚಿ ತಂದು ತುಂಬಾ ವರ್ಷ ಅವ್ರು ಮಾಡಿದ್ದಾರೆ. ವಿ ಗಾಟ್ ಇಟ್ ಬೈ ಹುಕ್ ಆರ್ ಕ್ಯಾಪ್ಟನ್ ಕುಕ್. ಅಂದ್ರೆ ಮೋಸದಿಂದಲೇ ನಾವು ತಂದಿದ್ದೇವೆ. ಸಮ್ ಆರ್ ಅದರ್ ವಿ ಬ್ರಾಟ್ ಇಟ್ ಹಿಯರ್ ಇಟ್ ಈಸ್ ನೌ ವಿ ಆರ್ ಸಿಟ್ಟಿಂಗ್ ಆನ್ ಇಟ್, ಬಟ್ ಗ್ರಾಜುಯಲಿ ಇಟ್ ಈಸ್ ರನ್ನಿಂಗ್ ಔಟ್. London is still going on strong, but if you go to bit north, people are poor. ಅಂದ್ರೆ ಕೆಲವು ಜಾಗದಲ್ಲಿ ತುಂಬಾ ಬಡತನ ಉಂಟಂತೆ. ಇಂಗ್ಲೆಂಡ್ ಅಲ್ಲಿ ಓಕೆ, ಐ ಆಮ್ ಸಾರಿ ಟು ಬಿಂಗ್ ಓಕೆ. ಯಾಕೆ ಇದು? ಬಿಕಾಸ್ ಯಾಕೆಂದ್ರೆ ಕೃಪಣ, ಮೈಸರ್ಲಿನೆಸ್. Because of just bringing it all in for us instead of giving it out. The more we give out, ಹಾಗಾಗಿ ಬ್ರಾಹ್ಮಣ ಅಂದ್ರೆ ಕೊಡುವಂಥದ್ದು, ಕೃಪಣ ಅಂದ್ರೆ ತಗೊಳ್ಳುವಂಥದ್ದು, ಮೈಸರ್. ಹಾಗೆ ಇಲ್ಲಿ ಅವ್ರು ಹೇಳುವಂಥದ್ದು, ಮೋರ್ ವಿ ಗಿವ್ ಔಟ್ ದ ಮೋರ್ ಎವ್ರಿಥಿಂಗ್ ವಿಲ್ ಹ್ಯಾಪನ್. ದಟ್ ಇಸ್ ಅವರ್ ಮೂವ್ಮೆಂಟ್. ಕೃಷ್ಣ ಪ್ರಜ್ಞಾ ಮೂವ್ಮೆಂಟ್ ಅಂದ್ರೆ ಕೊಡುವಂಥದ್ದು, ತಗೊಳ್ಳುವಂಥದ್ದಲ್ಲ. ನಮೋ ಮಹಾಭಜನಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಓಕೆ, ಅಂದ್ರೆ ಜನರಾಸಿಟಿ ಅಂದ್ರೆ ಕೊಡುವಂಥದ್ದು. ಪ್ರಸಾದದೆಲ್ಲ ಹೇಳ್ತಾರೆ. ಈಗ ಪ್ರಭುಪಾದ ಕೂಡ ಹೇಳ್ತಾರೆ, ಹೇಗಂದ್ರೆ ಹೈ ಸ್ಟ್ಯಾಂಡರ್ಡ್ ಪ್ರಸಾದ ಕೊಡ್ಬೇಕಂತ. ಇಲ್ಲಿ ನೋಡಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. Even when I joined at that time, the Sunday feast was still 15 incredible preparation. ಹೇಗೆ ನೋಡಿ, ಪ್ರಸಾದ ತಿಂದ ಮೇಲೆ ಜನರೆಲ್ಲ ಫೀಂಟ್ ಆಗ್ಬೇಕು, ವಾವ್ ಈ ರೀತಿ ಹೇಳ್ಬೇಕು, ಆ ರೀತಿ ಇರ್ಬೇಕಂತೆ ಪ್ರಸಾದ ಆ ರೀತಿ ಇರ್ಬೇಕು ಟೋಟಲಿ. ಅಂದ್ರೆ ಜನರು ಆ ಪ್ರಸಾದದೇ ಯೋಚನೆ ಮಾಡ್ತಾ ಇರ್ಬೇಕು. ಈಗ ಫೀಸ್ಟಿಗೆ ಬರ್ತಾರೆ, ಒಂದು ವಾರ ಅವರು ಅದನ್ನೇ ಯೋಚನೆ ಮಾಡ್ತಾ ಇರ್ಬೇಕು, ಅಂಥದ್ದಾಗ್ಬೇಕಂತ. ಅಂತ ಆಗ್ತಾ ಇತ್ತು ನೋಡಿ, ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. Incredible preparation, I mean absolutely incredible. Every single one of them was like, wow. You knew, I mean the rice was loaded up with cashews. And the rice alli cashews alli and paneer balls, paneer kuda iತ್ತು rice alli. What is because of the preparation? Everything was ecstasy. There was abundance and nobody paid. Yaar kodlikkilla, abundance. It was all for free. The guest would just come and would eat to the max. Guest ಬಂದು ತಿನ್ನುವಂಥದ್ದು, ಮ್ಯಾಕ್ಸಿಮಮ್ ತನಕ ತಿನ್ನುವಂಥದ್ದು, ಫ್ರೀ. ಗೆಟ್ ಪ್ಯಾಕೇಜಸ್ ಟು ಟೇಕ್ ಹೋಮ್. ಮನೆಗೆ ಕೂಡ ಕೊಂಡೋಗ್ಲಿಕ್ಕೆ ಸಿಗ್ತಿರ್ತದೆ ನೋಡಿ. ಇದು ಕೃಷ್ಣ ಪ್ರಜ್ಞಾ ಆಂದೋಲನ. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಇನ್ ಕೃಷ್ಣಾಸ್ ಕಿಂಗ್ಡಮ್ ದೇರ್ ಇಸ್ ನೋ ಶಾರ್ಟೇಜ್. ಈಗ ಕಡಿಮೆ ನಾವು ಹೇಳ್ತೇವಲ್ಲ, ಕಡಿಮೆ ಅಂತ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಕಡಿಮೆ ಉಂಟು, ಹಾಗಾಗಿ ಎಲ್ಲ ಕಡಿಮೆ. ಪ್ರಭುಪಾದ ಕಡಿಮೆ ಇರಲಿಲ್ಲ. ಪ್ರಭುಪಾದ ಹೇಳ್ತಾರೆ, Krishna's kingdom is unlimited. So there is no kadime. Okay, would come and would eat to the max, then they would get back. Okay, that is how it was. No wonder people were joining like anything. It was just like inconceivable. Okay, just general. Okay, that purchases people. This movement will only spread through generosity. It is generosity that makes people feel indebted. ಇದು ಪರ್ಚೇಸ್ ಮಾಡುವುದು. ಈಗ ನಾನು ಕೂಡ ಅಟ್ರಾಕ್ಷನ್ ಆದದ್ದು ಹೇಗೆ, ಈಗ ನಂದು ಕಾಲೇಜ್ ಆಗಿ ನಾನು ಇಮಿಡಿಯೇಟ್ ಬಂದೆ. ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನಾನು ಮತ್ತೆ ಟೆಂಪಲ್ ಅಲ್ಲಿ ಸ್ವೀಟ್ ರೈಸ್, ಈಗ ಬೃಂದಾವನ ಶ್ರೀಧರ್ ಮಾಡ್ತಾ ಇದ್ರು. ಹೇಗೆಂದ್ರೆ ನೋಡಿ, ಸ್ವೀಟ್ ರೈಸ್ ಅಲ್ಲಿ ಜನರೆಲ್ಲ ಮಾಡ್ತಾರೆ. ಈಗ ಲೋಕಲ್ನವ್ರು ಮಾಡ್ತಾರೆ ಸ್ವೀಟ್ ರೈಸ್ ಅಂದ್ರೆ ಹಾಲು ಇರ್ತದೆ, ರೈಸ್ ಸಪ್ರೇಟ್ ಸಿಗ್ತದೆ ನಿಮಗೆ. ಹಾಲಿಗೆ ನೀರಿಲ್ಲ ಹಾಕ್ತಾರೆ, ರೈಸ್ ಅನ್ನು ಕುದಿಸ್ತಾರೆ. ಅದು ಸ್ವೀಟ್ ರೈಸ್ ಅಲ್ಲ, ಸ್ವಲ್ಪ ಶುಗರ್ ಹಾಕ್ತಾರೆ. ಇಲ್ಲಿ ಹಾಗೆಲ್ಲ. ಇಲ್ಲಿ ಸ್ವೀಟ್ ರೈಸ್ ಅಂದ್ರೆ ಅದು ಬಾಯ್ಲ್ ಆಗಿ ಮತ್ತೆ ಅದಕ್ಕೆ ರೈಸ್ ಹಾಕುವಂಥದ್ದು. ಅದು ಕೂಡ ಜಾಸ್ತಿ ಕ್ವಾಂಟಿಟಿ ಹಾಕ್ಲಿಕ್ಕಿಲ್ಲ, ಸ್ವಲ್ಪ. ಅದು ನನಗೆ ತುಂಬಾ ಇಷ್ಟ.
ಹಾಗೆ ಅದನ್ನು ತಿಂದು 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 ಅಟ್ರಾಕ್ಟ್ ಆಗಿ ನಾನು ಕೂಡ ಡಿವೋಷನ್ ಅಲ್ಲಿ ಸೀರಿಯಸ್ ಆದ. ಹಾಗೆ ಅದನ್ನ ಹೇಳುವುದು ಓಕೆ ದಟ್ ಪರ್ಚೇಸಸ್ ಪೀಪಲ್. ನೋಡಿ, ಪ್ರಸಾದ ಆ ಕ್ವಾಲಿಟಿ ಇರ್ಬೇಕಂತ. ದಿಸ್ ಮೂವ್ಮೆಂಟ್ ವಿಲ್ ಓನ್ಲಿ ಸ್ಪ್ರೆಡ್ ಥ್ರೂ ಜನರಾಸಿಟಿ. ಇಟ್ ಇಸ್ ಜನರಾಸಿಟಿ ದಟ್ ಮೇಕ್ಸ್ ಪೀಪಲ್ ಫೀಲ್ ಇಂಡೆಪ್ಟೆಡ್. ಎಂತದಂದ್ರೆ ಕೊಡ್ಬೇಕಂತ ಆಗ್ತದೆ ನಮ್ಗೆ ಮನಸ್ಸಿಂದ, ಆ ಪ್ರಸಾದದಿಂದ ಮೇಲೆ. ಇಟ್ ಇಸ್ ಅಮೇಸಿಂಗ್, ದೇ ಗಿವ್ ಆಲ್ ದೀಸ್ ಥಿಂಗ್ಸ್. ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ದೀಸ್? ಐ ಕೆನಾಟ್ ಬಿಲೀವ್ ಇಟ್. ದಟ್ ಇಸ್ ವಾಟ್ ಇಟ್ ವಿಲ್ ಡೂ ಇಟ್. ದಟ್ ಇಸ್ ವಾಟ್ ವಿಲ್ ಆಕ್ಚುಲಿ ಬ್ರಿಂಗ್ ಪೀಪಲ್ ಇನ್. ಓಕೆ, ಬಟ್ ದೆನ್ ಹೌ ವಿಲ್ ವಿ ಲಿವ್? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಈಗ ನಮ್ಗೆ ಕೂಡ ಆಗ್ಬೋದು, ಜನರಿಗೆಲ್ಲ ನಾವು ಈ ರೀತಿ ಕೊಡ್ತಾ ಬಂದ್ರೆ ಮತ್ತೆ ನಮ್ದು ಎಂತ ಈ ರೀತಿ ನಮ್ಗೆ ವಿಚಾರ ಬರ್ತದೆ ಇಲ್ವಾ? ಎಸ್, ನಾವು ಜನರಿಗೆಲ್ಲ ಈ ರೀತಿ ಪ್ರಪದ ಹೇಳ್ತಿದ್ದಾರೆ ಇಲ್ಲಿ 10-15 ಐಟಮ್ ಒಳ್ಳೆ ಒಳ್ಳೆ ಮಾಡಿ ತಿನ್ನಿಸ್ಬೇಕಂತೆ ನಮ್ಗೆ. ಮತ್ತೆ ಒಂದು ದಿವಸ ನಾವು ತಿನ್ನಿಸ್ಬಹುದು, ತಿಂಗಳಿಗೆ ಒಂದು ದಿವಸ. ಡೈಲಿ ಇದನ್ನು ಮಾಡ್ಲಿಕ್ಕೆ ಆಗ್ತದ? ಎಸ್, ನಮ್ಗೆ ವಿಚಾರ ಬರುವುದಿಲ್ಲ ತಲೆಯಲ್ಲಿ. ಆಗುದಿಲ್ಲ. ನಾವೆಲ್ಲ ಕೃಪಣರು. ನಾವು ಇನ್ನು ಕೂಡ ರೆಡಿ ಆಗ್ಲಿಲ್ಲ, ಭಕ್ತಿಗೆ ರೆಡಿ ಆಗ್ಲಿಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಕೃಪಣತೆ ಇಲ್ಲ, ಮೈಸರ್. ಅದಕ್ಕೆ ನೋಡಿ ಇಂಥದ್ದೆಲ್ಲ ನಾನು ಕೆಲವೊಮ್ಮೆ ನಾನು ರಾತ್ರಿ ಓದುವಾಗ ನಮಗೆ ತುಂಬಾ ಲೈಕ್ ಆಗ್ತದೆ, ನಾನು ಕಳಿಸುವಂತ. ಓಕೆ, ಡು ನಾಟ್ ವರಿ, ಬಿಕಾಸ್ ಜನರಾಸಿಟಿ ಬ್ರೀಡ್ಸ್ ಜನರಾಸಿಟಿ. ನೋಡಿ, ಜನರಾಸಿಟಿ ಬ್ರೀಡ್ಸ್ ಜನರಾಸಿಟಿ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಮೂವ್ಮೆಂಟ್. ಕೃಷ್ಣ ಪ್ರಜ್ಞಾ ಆಂದೋಲನದ ಮೂವ್ಮೆಂಟ್ ಅದು. When we are just generous, then people will say, wow, that is amazing. You are giving all these things away. I want to help. ಈಗ ಎಂತ ಆಯ್ತು ಅಂದ್ರೆ, ನಾನು ನಿನ್ನೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಹತ್ರ ನಿನ್ನೆ ಮಂಗಳಾರತಿ ಇದ್ದು, ನಿನ್ನೆ ಮತ್ತೆ ಮೊನ್ನೆ ಪ್ರಸಾದ ಇತ್ತು. ಹಾಗೆ ಇಲ್ಲಿ ಮಂಗಳೂರಲ್ಲಿ ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿ ಮಗ, ಅವರು ಡಾಕ್ಟರ್. ಹಾಗೆ ಅವರಿಗೆ ತಂದೆ ಒಳ್ಳೆ ಸತ್ಕಾರ ಗಳಿಸಿದ್ದಾರೆ. ಆಕ್ಚುಲಿ ತುಂಬಾ ಶ್ರೀಮಂತ ವ್ಯಕ್ತಿ, ಅವರಿಗೆ ಸತ್ಕಾರ ಇರುವುದಿಲ್ಲ, ಆದ್ರೆ ತುಂಬಾ ಸತ್ಕಾರ. ಅವ್ರ ತಂದೆ ಕೂಡ ಅದೇ ರೀತಿ ಇತ್ತು. ಎಂತ ಅಂದ್ರೆ ಅದು ಹೇಳಲಿಕ್ಕೆ ಆಗದ ಅಷ್ಟು ಸತ್ಕಾರ. ಹಾಗೆ ನೋಡಿ, ನನಗೆ ಈ ಅವರ ತೋಟದಲ್ಲಿ ಯಾವ್ದು ಮಲ್ಲಿಕಾ ಮ್ಯಾಂಗೋ ಕೊಟ್ಟಿದ್ದಾರೆ, ಇದು ಅವರೇ ಕೊಟ್ಟಿದ್ದಾರೆ. ಹಾಗೆ ಎಂತಾಯ್ತಂದ್ರೆ, ನಾನು ಅವ್ರನ್ನ ಮೀಟ್ ಮಾಡಿದ್ರೆ ತುಂಬಾ ಸಮಯ ಆಯ್ತು, ಆಲ್ಮೋಸ್ಟ್ 1 ತಿಂಗಳಾಯ್ತು ಅನ್ನ. ಹಾಗೆ ನಾನು ಉಡುಪಿಗೆ ಹೋಗಿದ್ದೆ. ಉಡುಪಿಗೆ ಹೋಗಿ ಬಸ್ ಆಕ್ಚುಲಿ ನಂತೂರಲ್ಲಿ ಇಳಿಬೇಕಿತ್ತು, ನನ್ನ ಗಾಡಿ ನಂತೂರಲ್ಲಿತ್ತು. ಆದ್ರೆ ಅದು ಬನ್ಸೌಸಲ್ಲಿ ಇಳಿಯಿತು. ಹಾಗೆ ಬನ್ಸೌಸಲ್ಲಿ ಇಳಿಯಿತು. ಮತ್ತೆ ಅಲ್ಲಿ ಇಳಿಯುವಾಗಲೇ ಅವರದ್ದು ಡ್ರೈವರ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ಡಾಕ್ಟರ್ ಇದ್ದಾರೆ ಅಂತ ಹೇಳಿದ್ರು. ಮತ್ತೆ ನಾನು ಅವ್ರ ಮನೆಗೆ ಹೋದೆ. ಮತ್ತೆ ಆಕ್ಚುಲಿ ನಾನು ಅವ್ರನ್ನ ಮೀಟೇ ಆಗಲಿಲ್ಲ. ಹಾಗೆ ಮತ್ತೆ ನಾನು ಅವರಿಗೆ ಪ್ರಸಾದ ಕೊಟ್ಟೆ, 2 ಟೈಪ್ ಪ್ರಸಾದ. ಪ್ರಸಾದದಿಂದ ಅವರು ಟೋಟಲಿ ಔಟ್ ಆಫ್ ದಿ ವರ್ಲ್ಡ್. ಎಂತ ಪ್ರಸಾದ ಮಾರೆ, ಎಲ್ಲಿ ಸ್ವೀಟ್ ಅಂಗಡಿಯಲ್ಲಿ ಇಂಥ ಪ್ರಸಾದ ಸಿಗುವುದಿಲ್ಲ. ಹಾಗಾಗಿ ಇದು ನಾನು ಯಾಕೆ ಹೇಳಿದ್ರೆ, ಇಲ್ಲಿ ನೋಡಿ ಅದನ್ನ ಹೇಳುವಂಥದ್ದು. ಡು ನಾಟ್ ವರಿ, ಬಿಕಾಸ್ ಜನರಾಸಿಟಿ ಬ್ರೀಡ್ಸ್ ಜನರಾಸಿಟಿ. ಹಾಗಾಗಿ ಕೊಡುವಂತ ನಮ್ಗೆ ಇಚ್ಛೆ ಇಡಬೇಕು, ಕೊಡುವಂತ ಇಚ್ಛೆ ಇರಬೇಕು. This is the principle of this movement. When we are just generous, then people will say, wow. ಈಗ ಅವ್ರು ಎಂತ ಹೇಳಿದ್ರು, ವಾವ್, ಪ್ರಸಾದ ಈಗ ಬಾಯಿಗೆ ಹಾಕಿದ್ರು ಸ್ವೀಟ್, ಸೂಪರ್ ಬಾರೆ ಹಾಗೆ ಹೇಳಿದ್ರು. ವಾವ್, that is amazing. You are giving all these things away. I want to help. Then they start giving money and just give. This whole spirit of giving, that is spirit of arrangement. Then people will join and everyone is welcome. In this way, this movement is wonderful movement based on the Mahavadanaya. Maha generous. The principle of just being incredibly generous. Vaishnava generosity is something amazing. It is about giving not only what you have, more than that, it is about giving yourself. ಹಾಗಾಗಿ ಈಗ ನಾವು ನಮ್ಮಲ್ಲಿ ನಾವು ಕೇಳುವ, ನನಗೆ ಗಿವಿಂಗ್ ಟೆಂಡೆನ್ಸಿ ಉಂಟಾ, ಟೇಕಿಂಗ್ ಟೆಂಡೆನ್ಸಿ ಉಂಟಾ? ಎಸ್, ಯಾರು ಹೇಳ್ತೀರಿ? ನಮ್ಮಲ್ಲಿ ನಮಗೆ ಗಿವಿಂಗ್ ಟೆಂಡೆನ್ಸಿ ಉಂಟಾ, ಟೇಕಿಂಗ್ ಟೆಂಡೆನ್ಸಿ ಉಂಟಾ? ಈಗ ನಾವು ವಾಪಸ್ ಅದಕ್ಕೆ ಪಾಯಿಂಟ್ಗೆ ಹೋಗುವ. ನಮ್ಮ ಇದಕ್ಕೆ
ಟೇಕಿಂಗ್ ಟೆಂಡೆನ್ಸಿ ಇದೆ ಪ್ರಭುಜಿ. ಎಸ್, ತೆಗೆದುಕೊಳ್ಳುವುದೇ. ತೆಗೆದುಕೊಳ್ಳುವಂತ ಟೆಂಡೆನ್ಸಿ. ಆದ್ರೆ ಆಕ್ಚುಲಿ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಗಿವಿಂಗ್ ಟೆಂಡೆನ್ಸಿ, ಟೇಕಿಂಗ್ ಟೆಂಡೆನ್ಸಿ ಇರುವುದಿಲ್ಲ, ಗಿವಿಂಗ್ ಟೆಂಡೆನ್ಸಿ, ಕೊಡುವಂಥದ್ದು. ಇದನ್ನು ಇಷ್ಟು ನಾನು ಹೇಳಿದೆ, ಅದು ಕೊಡುವಂತ ಟೆಂಡೆನ್ಸಿ. ಹಾಗೆ ಓಕೆ, ನಾನೀಗ ಎಲ್ಲಿದ್ದೆ? ಓಕೆ, ಹಾಗೆ ಗಂಡ ದುಡ್ದು ಬರ್ತಾನೆ, ಹೆಂಡತಿ ಅವನ ಸೇವೆ ಮಾಡ್ತಾನೆ. ಈಗ ಇಲ್ಲಿ ಹೇಗೆ ಅಂದ್ರೆ, ಗಂಡ ಕೂಡ ದುಡ್ಡು ತರುವಂತದ್ದು, ಈಗ ಹೆಂಡತಿ ಕೂಡ ಅವಳಿಗೆ ಸೇವೆ ಮಾಡುವಂತ ಟೆಂಡೆನ್ಸಿ. ಓಕೆ, ಓಕೆ. ಹಾಗಾಗಿ ಹೇಗೆಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಶ್ಯಾಡೋ. ಈಗ ಹೇಗೆ ನೋಡಿ, ಗಂಡ ಪುರುಷ ಅಲ್ಲ, ಆದ್ರೆ ಪುರುಷ ಭಗವಂತ. ಆದ್ರೆ ಭೌತಿಕ ಲೋಕದಲ್ಲಿ ಬರುವಾಗ ಈ ಆಕ್ಟ್ಸ್ ಆಸ್ ಎ ಪುರುಷ. ಪ್ರಭುಪಾದ ಹೇಳುವಂತದ್ದು, ಬಿಕಾಸ್ ದಿಸ್ ಈಸ್ ದೇರ್ ಇನ್ ಸ್ಪಿರಿಚುವಲ್ ವರ್ಲ್ಡ್, ಇಟ್ ಈಸ್ ದೇರ್ ಹಿಯರ್ ಆಲ್ಸೋ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ದ ಕಾರಣ ಅದು ಇಲ್ಲಿ. ಯಾಕೆಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕೃಷ್ಣ ಇಸ್ ದ ಪುರುಷ, ಎಲ್ಲರೂ ದೇ ಆರ್ ದಾಸೀಸ್, ದೇ ವಾಂಟ್ ಟು ಸರ್ವ್. ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಸ್ಪಿರಿಚುವಲ್ ವರ್ಲ್ಡ್, ಪ್ರಭುಪಾದ ಹೇಳುವಂಥದ್ದು. ಹಾಗೆ ಪ್ರಭುಪಾದ ಹೇಳುವಂಥದ್ದು, unless the original thing is there in the spiritual world, it cannot be reflected in the material world. Original ಅಲ್ಲಿ ಉಂಟು, ಎಲ್ಲರೂ ರಿಫ್ಲೆಕ್ಟ್ ಆಗುವುದಿಲ್ಲ ಅದು. ಹಾಗಾಗಿ ಈಗ ಶಕ್ತಿಯಲ್ಲಿ 3: ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಎಸ್, ಯಾರು ಹೇಳ್ತೀರಿ ಇದನ್ನು? ಯಾರಿಗೆ ಎಕ್ಸ್ಪ್ಲೇನ್ ಮಾಡಬಹುದು 3 ಶಕ್ತಿಯನ್ನು? ಎಸ್, ಅಂತರಂಗ ಶಕ್ತಿ ಅಂದ್ರೆ ರಾಧಾರಾಣಿ, ಬಹಿರಂಗ ಶಕ್ತಿ ಅಂದ್ರೆ ಈ ಪ್ರಕೃತಿ ಸೃಷ್ಟಿ ಎಲ್ಲ, ತಟಸ್ಥ ಶಕ್ತಿ ಅಂದ್ರೆ ನಾವುಗಳು. ಓಕೆ, ಎಸ್. ಈಗ ಒಂದಕ್ಕೆ ಒಂದು ಹೇಗೆ ಕನೆಕ್ಷನ್, ಯಾರು ಹೇಳ್ತೀರಿ? ಬೇರೆಯವರು ಯಾರು ಹೇಳ್ಬೋದು? ಎಸ್, ಈ 3ರದ್ದು ಹೇಗೆ ಕನೆಕ್ಷನ್, ಹೇಗೆ ಒಂದಕ್ಕೊಂದು? ಎಸ್, ಯಾರು ಹೇಳ್ಬೋದು? ಎಸ್ ಸರ್, ಹೇ ಕೃಷ್ಣ. ಎಸ್, ಮೈ ಕೃಷ್ಣ ಕಾಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಜೀವಿಗಳು ತಟಸ್ಥ ಶಕ್ತಿ, ಅವರು ಮಾಯಾಶಕ್ತಿಯ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಓಕೆ. ಮಾಯಾಶಕ್ತಿ ಭಗವಂತನ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಸೊ ಭಗವಂತನ ಕಂಟ್ರೋಲ್ ಅಲ್ಲಿ ಅಂತರಂಗ ಶಕ್ತಿ ಕೂಡ ಇದ್ದಾರೆ. ಸೊ ಆಗ ಜೀವಿಗೆ ಇಲ್ಲಿ ಮಾಯಾಶಕ್ತಿಗೆ ಅಂಡರ್ ಹೋಗಿರ್ಬೋದು, ಪ್ರಯತ್ನ ಪಟ್ಟರೆ ಭಗವಂತನಿಗೆ ಶರಣಾಗದರೆ ಅಂತರಂಗ ಶಕ್ತಿಯ ಕೆಳಗೂ ಕೂಡ ಬರಬಹುದು. ಸೊ ಅದು ನಿಜವಾದ ಪರಿಸ್ಥಿತಿ, ಅಂತರಂಗ ಶಕ್ತಿಯ ಕೆಳಗಡೆ ಇರ್ತಕ್ಕ. ಓಕೆ, ಹಾಗಾಗಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಓಕೆ, ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಉಂಟು. ಓಕೆ, ಹಾಗಾಗಿ ನಾವು ಇನ್ ಬಿಟ್ವೀನ್, ನಾವು ತಟಸ್ಥ ಅಂದ್ರೆ ಮಾರ್ಜಿನಲ್, ಒಂದು ಎಕ್ಸ್ಟರ್ನಲ್ ಅಂದ್ರೆ ಪ್ರಕೃತಿ, ಇಂಟರ್ನಲ್ ಅಂದ್ರೆ ರಾಜರಾಣಿ. ಓಕೆ, ಯೋಗಮಾಯ, ಮಹಾಮಾಯ, ನಾವು ಇನ್ ಬಿಟ್ವೀನ್. ಓಕೆ, ಹಾಗೆ ಈಗ ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ತ್ರಿಪಾದ ವಿಭೂತಿ, ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಏಕಪಾದ ವಿಭೂತಿ. 3/4 ಮುಕ್ಕಾಲು ಭಾಗ ಇದು ಆಧ್ಯಾತ್ಮಿಕ ಲೋಕ.
ಮತ್ತೆ ಭೌತಿಕ ಲೋಕ ಕಾಲು ಭಾಗ. ಈಗ ನಮ್ಗೆ ಆಗ್ಬಹುದು ಎಂತ ಭೌತಿಕ ಲೋಕ ಮರೆ ಎಷ್ಟು ಏನು ಅಲ್ಲ, ಆಧ್ಯಾತ್ಮಿಕ ಲೋಕ ಕಂಪೇರ್ ಮಾಡೋದಾದ್ರೆ ಏನು ಅಲ್ಲ. ಒಬಿಡಿಯಂಟ್ ಮಕ್ಕಳು, ಕೇಳುವಂತ ಮಕ್ಕಳು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ದಾರೆ, ಮುಕ್ಕಾಲು ಭಾಗ ಇದ್ದಾರೆ. ಈಗ ನಮ್ಗೆ ಆಗ್ಬೋದು ಎಂತ ಎಷ್ಟು ಜನಸಂಖ್ಯೆ ಮಾರೆ, 700 ಕೋಟಿ ಪಾಪ್ಯುಲೇಷನ್ ಈ ನಮ್ಮ ವಿಶ್ವದಲ್ಲಿ, ಇದು ಏನು ಅಲ್ಲ. 700 ಕೋಟಿ ಏನು ಅಲ್ಲ. ಎಷ್ಟು ಬ್ರಹ್ಮಾಂಡ ಉಂಟು, ಎಲ್ಲ ಬ್ರಹ್ಮಾಂಡದ ಎಷ್ಟು ಜೀವಿಗಳಿದ್ದಾರೆ. ಹಾಗಾಗಿ ಈ ಎಲ್ಲ ಬ್ರಹ್ಮಾಂಡಗಳು ಯಾರು ಕಾರಣದಕ್ಷ ವಿಷ್ಣು ಅವರ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ. ಮತ್ತೆ ಎಲ್ಲ ಬ್ರಹ್ಮಾಂಡಕ್ಕೆ ಗರ್ಭೋದಕ್ಷ ವಿಷ್ಣು ಹೋಗ್ತಾರೆ. ಮತ್ತೆ ಎಲ್ಲ ಜೀವಿಗಳ ಒಳಗೆ ಕ್ಷೀರೋದಕ್ಷ ವಿಷ್ಣು ಹೋಗ್ತಾರೆ. ಹಾಗೆ ನಮ್ಗೆ ಆಗ್ಬೋದು ಎಂತ ಎಷ್ಟು ನೀವು ಎಣಿಸಿ, ಮುಕ್ಕಾಲು ಭಾಗ ಸ್ಪಿರಿಚುವಲ್ ವರ್ಲ್ಡ್ ಎಷ್ಟು ದೊಡ್ಡದಿರ್ಬೇಕು ನೀವು ಎಣಿಸಿ. ಹಾಗೆ ಪ್ರಭುಪಾದ ಹೇಳುವಂಥದ್ದು ದೇರ್ ನಂಬರ್ ಇಸ್ ಗ್ರೇಟರ್, 3 times ಗ್ರೇಟರ್ ದೆನ್ ದ ಮೆಟೀರಿಯಲ್ ವರ್ಲ್ಡ್. ಈಗ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಯಾವುದೆಲ್ಲ ಬರ್ತದೆ, ಯಾರು ಹೇಳ್ತೀರಿ? ಭೌತಿಕ ಲೋಕ ಅಂದ್ರೆ ಯಾವುದೆಲ್ಲ ಬರ್ತದೆ? ಖಾಲಿ ನಮ್ಮ ಭೂಲೋಕ ಮಾತ್ರ ಬರುವುದು, ಯಾವುದೆಲ್ಲ ಬರ್ತದೆ? ಎಸ್, ಸರಿ ಕೃಷ್ಣ. ಬ್ರಹ್ಮಲೋಕದಿಂದ ಕೆಳಗಿನ ಎಲ್ಲ ಬ್ರಹ್ಮಲೋಕದಿಂದ ಪಾತಾಳ ಲೋಕದವರೆಗೆ 14 ಲೋಕಗಳು ಒಂದು ಇದರಲ್ಲಿ ಇದೆ. ಅಂತದ್ದು ಅನೇಕ ಇನ್ಯೂಮರಬಲ್ ವಿಶ್ವ ಇದೆ. ಹಾಗೆ ತುಂಬಾ ಉಂಟು. ಹಾಗಾಗಿ ನಾವು ಎಂತ ಈ ಕ್ಯಾಲ್ಸಿ ಎಲ್ಲ ತಗೊಂಡು ಟಕ್ 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 ಮಾಡಿ ಕೂಡ ನಮ್ಗೆ ತಲೆಗೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಎಂತ ಮಾಡ್ಬೇಕಂದ್ರೆ ಬೆಸ್ಟ್ ಎಂತಂದ್ರೆ ನಾನು ತಿಳಿತೇನೆ ಆ ರೀತಿ ಆಗುದಿಲ್ಲ, ನಾನು ಇದರಿಂದ ತಿಳಿತೇನೆ ಆಗುದಿಲ್ಲ. ಕೃಷ್ಣ ವಿಲ್ ರಿವೀಲ್ ವೆನ್ ಯು ಡೂ ಸೇವಾ. ನಾವು ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಭಗವಂತ ನಮ್ಗೆ ರಿವೀಲ್ ಮಾಡ್ತಾನೆ. ಇಲ್ಲದ್ರೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ತುಂಬಾ ಕಷ್ಟ. ಹಾಗೆ ಈ ಪರಮಾತ್ಮ ಎಲ್ಲ ಕಡೆಗೆ ಹೋಗ್ತಾನಂತೆ. ಹಾಗೆ ಅವ ಈಸ ಮಧ್ಯಮ ಪುರುಷ, ಮತ್ತೆ ಬರುವಂತದ್ದು ಉತ್ತಮ ಪುರುಷ. ಓಕೆ ಸರ್, ಮತ್ತೆ ಈಗ ಮಧ್ಯ ಪುರುಷದ ಮತ್ತೆ ಮಾತಾಡುವ ಪರಮಾತ್ಮ. ಈಗ ಪರಮಾತ್ಮ ನೋಡಿ, ಇದು ಸ್ವಲ್ಪ ಎದ್ದೇಳುವಂಥದ್ದು, ಅರ್ಥ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಈಗ ಇನ್ನೂ ಫರ್ದರ್ ಶ್ಲೋಕಸ್ ಎಲ್ಲ ಆ ರೀತಿ ಉಂಟು. ಆದ್ರೆ ಎಂತ ಹೇಳುವಂಥದ್ದು, ನಾವು ಇಷ್ಟು ಕೇಳ್ಬೇಕಷ್ಟೇ, ಎಷ್ಟು ಅರ್ಥ ಆಗ್ತದೆ ಕೇಳಿ 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 ನಮಗೆ ಕ್ರಮೇಣ ಅರ್ಥ ಆಗ್ತದೆ. ಓಕೆ, ಈಗ ಹೇಗಂದ್ರೆ ಪರಮಾತ್ಮ ಉಪದೃಷ್ಟ ಹನುಮಂತ ಅಂದ್ರೆ ಈ ಜಸ್ಟ್ ವಿಟ್ನೆಸ್. ನಾವು ಕೆಲವೊಮ್ಮೆ ಹೇಳ್ತೇವೆ, ಈಗ ಕೋರ್ಟಿಗೆ ಕೇಸ್ ಆಗಿದ್ರೆ ಎಂತ ವಿಟ್ನೆಸ್ ಪ್ರೂಫ್ ಉಂಟು ಅಂತ. ಹಾಗೆ ನಾವು ಮಾಡಿದೆಲ್ಲ ವಿಟ್ನೆಸ್ ಪರಮಾತ್ಮ. ಈಶ್ವರ ಸರ್ವಭೂತಾನ ಹೃದಯೇಶಾರ್ಜುನ ತಿಷ್ಠತಿ, ಹೃದಯದಲ್ಲಿ ಇದ್ದಾನೆ ಪರಮಾತ್ಮ. ಈ ಸಿಂಪ್ಲಿ ಉಪದೃಷ್ಟ. ಉಪದೃಷ್ಟ ಅಂದ್ರೆ ಎಂತ? ಈ ಸಿ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಎಂಜಾಯ್ ಮಾಡ್ಲಿಕ್ಕೆ, ನಮ್ಗೆ ಇಂಟ್ರೆಸ್ಟ್ ಉಂಟು. ಅಂದ್ರೆ 2 birds, one bird is just seeing, one bird is enjoying. ಸೀಯಿಂಗ್ ವರ್ಡ್ ಅಂದ್ರೆ ಪರಮಾತ್ಮ, ನೋಡುವಂತ ಹಕ್ಕಿ ಪರಮಾತ್ಮ. ಹಾಗಾಗಿ ಪರಮಾತ್ಮ ಸಾಕ್ಷಿ ಅಂತೆ ನಾವು ಹೇಳ್ತೇವೆ. ಸಾಕ್ಷಿ ಅಂತ ಒಂದು ಸಾಕ್ಷಿ, ಪರಮಾತ್ಮ ಇಸ್ ಅ ವಿಟ್ನೆಸ್, ಈಸ್ ಅ ಸಾಕ್ಷಿ, ಈ ಸೀಯಿಂಗ್ ಎವ್ರಿಥಿಂಗ್. ಹಾಗಾಗಿ ನಮ್ಗೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ, ಪರಮಾತ್ಮನ ಇದಿಲ್ಲ ನಮ್ಗೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅವ ಎಂತ ಮಾಡ್ತಾನೆ, ನಮ್ಮ ಇಚ್ಛೆಗಳು, ನಮ್ಮ ತುಂಬಾ ಇಚ್ಛೆಗಳು ಬರ್ತದೆ, ಅದನ್ನೆಲ್ಲವ ಈಡೇರಿಸ್ತಾನೆ. ಈ ಫುಲ್ಫಿಲ್ಸ್ ದ ಡಿಸೈರ್. ಮತ್ತೆ ಆ ಒಂದು ಆಪರ್ಚುನಿಟಿಗೆ ಕಾಯ್ತಾ ಇರ್ತಾನೆ. ಅಂದ್ರೆ ಯಾವಾಗ ನಾವು ಇದು ಇಂದ್ರಿಯ ಸುಖವನ್ನು ಬಿಡ್ತೇವೆ ಅಂತ. ಕಾಯ್ತಾ ಇರ್ತಾನೆ.
ಹಾಗಾಗಿ ಒಂದು ಅಧಮ ಪುರುಷ ಆಯಿತು, ಮತ್ತೆ ಮಧ್ಯಮ ಪುರುಷ ಆಯಿತು, ಪರಮಾತ್ಮ ಆಯಿತು. ಇದಕ್ಕಿಂತ ಮೇಲಿರುವಂತದ್ದು ಉತ್ತಮ ಪುರುಷ, ಪುರುಷೋತ್ತಮ ಭಗವಂತ ಕೃಷ್ಣ. ಇದು ಭಗವದ್ಗೀತೆಯಲ್ಲಿ ಉಂಟು, ಕ್ಷರ ಅಕ್ಷರ. 8th ಚಾಪ್ಟರ್ ಅಲ್ಲಿ ಕೂಡ ಉಂಟು, 15th ಚಾಪ್ಟರ್ ಅಲ್ಲಿ ಕೂಡ ಉಂಟು. ಹಾಗೆ ಇಲ್ಲಿ ಹೇಳುವಂತದ್ದು ಬ್ರೂಯಿ ಕಾರಣಯೋರಸ್ಯ ಸದಸ ಚ ಯತ್ ಆತ್ಮಕಂ. ಈ ಶ್ಲೋಕದಲ್ಲಿ ಸೆಕೆಂಡ್ ಇದು ಅಂದ್ರೆ ಉತ್ತಮ ಪುರುಷ ಕೃಷ್ಣ, ಕಪಿಲದೇವೆಲ್ಲ ಉತ್ತಮ ಪುರುಷ. ಹಾಗಾಗಿ ಅವರು ಈ ಭೌತಿಕ ಲೋಕಕ್ಕೆ ಯಾಕೆ ಬರುವಂತದ್ದು? ಅವರು ಬರ್ತಾರೆ, ಅವರು ಔಟ್ ಆಫ್ ಮರ್ಸಿ ಬರುವಂತದ್ದು, ಅವರಿಗೆ ಎಂತ ಎಫೆಕ್ಟ್ ಆಗುವುದಿಲ್ಲ. ಈಗ ನಮ್ಗೆ ಎಫೆಕ್ಟ್ ಆಗ್ತದೆ, ವಿ ಆರ್ ಕಂಡೀಷನ್, ನಮ್ಗೆ ಎಫೆಕ್ಟ್ ಆಗ್ತದೆ. ಯಾವ ಮೂಡಲ್ಲಿ ಇರ್ತೇವೆ, ಯಾವ ಗುಣದಲ್ಲಿ ಇರ್ತೇವೆ. ಈಗ ತಮ್ಮ ಗುಣದಲ್ಲಿ ತಮ್ಮ ಗುಣ, ರಜಗುಣ ಅಂದ್ರೆ ರಜಗುಣ, ಸತ್ವಗುಣ ಸತ್ವಗುಣ. ಆ ನಮ್ಮ ಗುಣದ ಪ್ರಕಾರ ನಮ್ಗೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಈಗ ಇದನ್ನು ಯಾವ ರೀತಿ ಪ್ರಭುಪಾದ ಹೇಳುವುದಂದ್ರೆ, ದೊಡ್ಡ ಬೆಂಕಿ, ಅದರಿಂದ ಒಂದು ಕಿಡಿ ಬೀಳ್ತದೆ, ಮತ್ತೆ ಅದು ಎಂತ ಈ ಹುಲ್ಲಿಗೆ ಇಳಿತದೆ, ಅದು ನಾವಂತೆ. ಅದರಿಂದ ದೊಡ್ಡ ಬೆಂಕಿಯಿಂದ ಒಂದು ಕಿಡಿ ಬಂದದ್ದು. ಅದೇ ಕಿಡಿ ನೀರಿಗೆ ಬಿದ್ರೆ ಸರಿ ಆಗ್ತದೆ. ಹಾಗೆ ನಾವು ಆಧ್ಯಾತ್ಮಿಕ ಲೋಕದಿಂದ ಇಲ್ಲಿ ಬರುವಾಗ ನಮ್ ಬೇರೆ ಬೇರೆ ಇಚ್ಛಾ ದ್ವೇಷ ಇರ್ತದೆ. ನಿನ್ನೆ ಹೇಳಿದ ಹಾಗೆ ಆ ಕೃಷ್ಣ ನಮ್ಗೆ ಚಾನ್ಸ್ ಕೊಡ್ತಾನೆ ನಮ್ಮ ಇಚ್ಛೆಗಳನ್ನು ಈಡೇರಿಸಲು, ಅಂದ್ರೆ ಇಚ್ಛೆ ಮಾಡಿ ಅಂತ. ಆಗ ನಮ್ಗೆ ನಾವು ಬೇರೆ ಬೇರೆ ಗುಣದಲ್ಲಿ ನಾವು ಸಿಕ್ಕಿ ಬೀಳ್ತೇವೆ. ಎಸ್, ಆದ್ರೆ ಭಗವಂತ ಎಫೆಕ್ಟ್ ಆಗುವುದಿಲ್ಲ, ಈಗ 3 ಗುಣಕ್ಕೆ ಎಫೆಕ್ಟ್ ಆಗುವುದಿಲ್ಲ. ಅದಕ್ಕೆ ಅವನಿಗೆ ಪುರುಷೋತ್ತಮ ಅಂತ ಹೇಳುವಂಥದ್ದು. ಕೃಷ್ಣ ವಿಲ್ ನಾಟ್ ಎಫೆಕ್ಟ್, ಅವನಿಗೆ ಎಫೆಕ್ಟ್ ಆಗುವುದಿಲ್ಲ. ಈ ಭೌತಿಕ ಪ್ರಕೃತಿ ನಾವು ಎಫೆಕ್ಟ್ ಆಗ್ತೇವೆ, ನಾವು ಅದಕ್ಕೆ ಎಫೆಕ್ಟ್ ಆಗ್ತದೆ, ಆದ್ರೆ ಭಗವಂತನಿಗೆ ಎಫೆಕ್ಟ್ ಅದು ಆಗುವುದಿಲ್ಲ. ಭಗವಂತನಿಗೆ ಎಫೆಕ್ಟ್ ಆಗುವುದಿಲ್ಲ. ಬರ್ಪಣ್ಣನ ನೋಡುವ. ಓಕೆ, ಮಹಿಳೆಯೊಬ್ಬಳು ತನ್ನ ಗಂಡನೊಡನೆ ಹೆಂಡತಿಯಂತೆ ಮತ್ತು ತನ್ನ ಮಕ್ಕಳೊಡನೆ ತಾಯಿಯಂತೆ ಸಂಬಂಧ ಹೊಂದಿರುತ್ತಾಳೆ. ಹಾಗೆ ಪ್ರಕೃತಿ ಅಥವಾ ಭೌತಿಕ ಪ್ರಕೃತಿಯು ಪರಮಪ್ರಭು ಮತ್ತು ಜೀವಿಗಳೊಡನೆ ಸಂಬಂಧ ಹೊಂದಿದ್ದಾಳೆ. ಅವಳಿಗೆ ಜೀವಿಗಳೊಟ್ಟಿಗೆ ಕೂಡ ಉಂಟಂತೆ, ಮತ್ತೆ ಪರಮಪ್ರಭುವೊಟ್ಟಿಗೆ ಕೂಡ ಉಂಟು. ಪ್ರಕೃತಿ ಮಾತೆಯನ್ನು ಮಕ್ಕಳಿಂದ ಜೀವಿಗಳಿಂದ ನಾನು ಗರ್ಭೀಕರಿಸುತ್ತೇನೆ, ಅನಂತರ ಎಲ್ಲ ಜಾತಿಗಳು ಅಭಿವ್ಯಕ್ತವಾಗುತ್ತವೆ. ಹೀಗೆ ಭಗವಂತ ಹೇಳ್ತಾನೆ. ಭೌತಿಕ ಪ್ರಕೃತಿ ಎಲ್ಲ ಜೀವಿಗಳ ಬಾಂಧವ್ಯ ತಿಳುವಳಿಕೆಯನ್ನು ದೇವತೆಯು ಬಯಸುತ್ತಾರೆ. ದೇವತೆಗೆ ಇದು ಬೇಕಿತ್ತು, ಪ್ರಕೃತಿ ಮತ್ತೆ ಅಥಾತು ಬ್ರಹ್ಮ ಜಿಜ್ಞಾಸ. ಹೂ ಆಮ್ ಐ, ಹೂ ಇಸ್ ಪ್ರಕೃತಿ, ಹೂ ಇಸ್ ಪುರುಷ, ಹೂ ಇಸ್ ಪರಮಾತ್ಮ, ಇದೆಲ್ಲ ತಿಳಿಬೇಕು. ಹಾಗಾಗಿ ಅವಳಿಗೆ ಈ ಒಂದು ಇಚ್ಛೆ ಬಂತು ದೇವತೆಗೆ. ಆ ಸಂಬಂಧದಿಂದ ವ್ಯಕ್ತ ಮತ್ತು ಅವ್ಯಕ್ತ ಭೌತಿಕ ಜಗತ್ತು ಉಂಟಾಗುತ್ತದೆ. ವ್ಯಕ್ತ ಅವ್ಯಕ್ತ 2 ಜಗತ್ತು. ಓಕೆ, ಅವ್ಯಕ್ತ ಭೌತಿಕ ಜಗತ್ತು ಸೂಕ್ಷ್ಮ ಮಹತ್ತತ್ವವಾಗಿದೆ ಮತ್ತು ಆ ಮಹತ್ತತ್ವದಿಂದ ಭೌತಿಕ ಅಭಿವ್ಯಕ್ತಿ ಹೊರಬಂದಿದೆ. ನೋಡಿ, ಸೂಕ್ಷ್ಮ ಮತ್ತೆ ಸ್ಥೂಲ, ಗ್ರಾಸ್. ಹಾಗಾಗಿ ಮಹಾವಿಷ್ಣು ಗ್ಲಾನ್ಸ್ ಮಾಡುವಂಥದ್ದು ಮಹತ್ತತ್ವದ ಮೇಲೆ, ಮತ್ತೆ ಅದರಿಂದ ಭೌತಿಕ ಅಭಿವ್ಯಕ್ತಿ ಹೊರಬರ್ತದೆ. ಓಕೆ, ಅದನ್ನ ಇಲ್ಲಿ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ನೋಡಿ.
ಪರಮಪ್ರಭುವಿನ ನಸುನೋಟದಿಂದಲೇ ಸಮಸ್ತ ಭೌತಿಕ ಶಕ್ತಿಯು ಗರ್ಭೀಕೃತವಾಗುವುದು. ಜಸ್ಟ್ ಈ ಗ್ಲಾನ್ಸ್ ಮಾಡುವಂಥದ್ದು, ಆ ಗ್ಲಾನ್ಸಿನಿಂದ ಯಾರದು ಮಹಾವಿಷ್ಣು ಗ್ಲಾನ್ಸಿನಿಂದ ಎಲ್ಲ ಸೃಷ್ಟಿಯಾಗ್ತದೆ, ಹುಟ್ಟುತ್ತದೆ ಎಂದು ವೈದಿಕ ಸಾಹಿತ್ಯ ಹೇಳಿದಾಗ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಅವನ ನಸುನೋಟದ ಅಡಿಯಲ್ಲಿ ಅಧ್ಯಕ್ಷೇನ ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾಚರಾಚರ ಹೇತುನಾನೇನ ಕೌಂತೆಯ ಜಗತ್ತು ಪರಿವರ್ತದೆ. ಓಕೆ, ಅವನ ನಿರ್ದೇಶನ ಮತ್ತು ಇಚ್ಛೆಯ ಅಧೀನದಲ್ಲಿ ಪ್ರಕೃತಿಯು ಕೆಲಸ ಮಾಡುತ್ತದೆ ಎಂದು ಕೂಡ ದೃಢಪಡಿಸಲಾಗಿದೆ. ಪ್ರಕೃತಿಯು ಕುರುಡನಂತೆ ಕೆಲಸ ಮಾಡುವುದಿಲ್ಲ, ಅಂದ್ರೆ ಆಟೋಮೆಟಿಕ್ ಆಗುವುದಲ್ಲ. ಅದರ ಹಿಂದೆ ಇಂಜಿನಿಯರ್ ಇದ್ದಾನೆ, ಅದು ಇಂಜಿನಿಯರ್ ಭಗವಂತ. ಹೀಗೆ ನಿನ್ನೆ ಒಬ್ರು ಒಂದು ಮೆಸೇಜ್ ಒಬ್ರು ಅಂದ್ರೆ ಭಕ್ತಿಯಲ್ಲಿ ಇಲ್ಲ, ಅವ್ರು ಹೇಳುವಂಥದ್ದು ಎಂತ, ನೇಚರ್ ಈಸ್ ಎವ್ರಿಥಿಂಗ್, ವಿ ಆರ್ ಬಿಲೀವಿಂಗ್ ದ ಸೋ ಕಾಲ್ಡ್ ಗಾಡ್, ಬಟ್ ವಿ ಆರ್ ಡಿಗ್ರೇಡಿಂಗ್ ದ ನೇಚರ್ which doesn't have form. We are behind him, but the nature who is providing everything, we are demolishing that. ಅಂದ್ರೆ ಅವರಿಗೆ ಪ್ರಕೃತಿ ಮೇಲೆ ನಾವೆಲ್ಲ ಇದು ಮಾಡೋದಕ್ಕೆ ಅವರಿಗೆ, ಅಂದ್ರೆ ದೇವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಇದು ನಿನ್ನೆ ಒಂದು ಮೆಸೇಜ್ ಬಂದಿತ್ತು. ಹಾಗೆ ಪ್ರಕೃತಿ ಕೆಲಸ ಮಾಡುತ್ತದೆ ನೋಡಿ. ಮೆಸೇಜ್ ಅನ್ಬೇಕು, ನಿಮಿಷ ನೋಡುವ, ಎಕ್ಸಾಕ್ಟ್ ವರ್ಡ್ ನೋಡುವ. ಓಕೆ, ಇಲ್ಲ ಸಾರಿ ಡಿಲೀಟ್ ಆಗಿದೆ. ಓಕೆ, ಹಾಗೆ ಅವನ ನಿರ್ದೇಶನ ಮತ್ತು ಇಚ್ಛೆಯ ಅಧೀನದಲ್ಲಿ ಪ್ರಕೃತಿ ಕೆಲಸ ಮಾಡುತ್ತದೆ ಎಂದು ಕೂಡ ದೃಢಪಡಿಸಲಾಗಿದೆ. ಅಂದ್ರೆ ಭಗವಂತ ನಿರ್ದೇಶನದಲ್ಲಿ ಕೆಲಸ ಮಾಡುವಂಥದ್ದು, ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳಿಗೆ ಆರ್ಡರ್ ಸಿಗ್ತದೆ, ಹೀಗೆ ಮಾಡು, ಅವಳು ಮಾಡ್ತಾಳೆ. ಆರ್ಡರ್ ಬರುವಂತ ಎಲ್ಲಿಂದ? ಭಗವಂತನಿಂದ. ಪ್ರಕೃತಿ ಕುರುಡನಂತೆ ಕೆಲಸ ಮಾಡುವುದಿಲ್ಲ. ದೇವತೆಯು ಭೌತಿಕ ಪ್ರಕೃತಿಗಳನ್ನೇ ಬದ್ಧಾತ್ಮಗಳ ಸಂಬಂಧ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ನಮ್ಮ ಸಂಬಂಧ ಸ್ಥಿತಿ ಭೌತಿಕ, ಅದನ್ನು ಅರ್ಥ ಮಾಡಿಕೊಂಡರು. ಅನಂತರ ಭಗವಂತನ ನಿರ್ದೇಶನ ಅಧೀನದಲ್ಲಿ ಪ್ರಕೃತಿಯು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯಬಯಸಿದೆ. ಹೇಗೆ ಕೆಲಸ ಮಾಡ್ತಾ ಇದೆ ಪ್ರಕೃತಿ ಕೃಷ್ಣನ ಡೈರೆಕ್ಷನ್ ಅಲ್ಲಿ, ಇದನ್ನು ತಿಳಿಯಬೇಕು. ಭೌತಿಕ ಪ್ರಕೃತಿ ಮತ್ತು ಭಗವಂತನ ನಡುವೆ ಇರುವ ಸಂಬಂಧವೇನು? ಈಗ ನೋಡಿ, ಅದೇ ಅಥವಾ ಬ್ರಹ್ಮಜಿಗೆ ಹೂ ಆಮ್ ಐ, ನಾನು ಯಾರು? ಹೂ ಇಸ್ ಪರಮಾತ್ಮ, ಪರಮಾತ್ಮ ಯಾರು? ಹೂ ಇಸ್ ಪ್ರಕೃತಿ ಅಂತ. ನನಗೆ ಮತ್ತೆ ಪ್ರಕೃತಿಗೆ ಎಂತ ಸಂಬಂಧ? ನನಗೆ ಮತ್ತೆ ಪರಮಾತ್ಮನಿಗೆ ಎಂತ ಸಂಬಂಧ? ನನ್ನ ದೇಹ ಅಲ್ಲ, ನನ್ನ ಆತ್ಮ. ಇದೆಲ್ಲ ಎಂತಿರುವಂಥದ್ದು ನಿಜವಾಗಿ ನಮಗೆ ಮನುಷ್ಯರಿಗೆ ಪ್ರಶ್ನೆ ಬರಬೇಕಂದ್ರೆ ಇಂಥದ್ದೆಲ್ಲ ಪ್ರಶ್ನೆ ಬರಬೇಕು. ಹಾಗೆ ಇವಳಿಗೆ ಬಂತು. ಓಕೆ, ಮತ್ತು ಭಗವಂತ ನಡುವೆ ಇರುವ ಸಂಬಂಧವೇನು ಎಂಬುದನ್ನು ತಿಳಿಯಲು ಅಪೇಕ್ಷಿತರು. ಎಂದರೆ ಭೌತಿಕ ಪ್ರಕೃತಿಯ ಸಂಬಂಧದಲ್ಲಿ ಪರಮಪ್ರಭುವಿನ ಲಕ್ಷಣಗಳು ಅರಿಯಲು ಅವಳು ಬಯಸಿದರು. ಓಕೆ, ಭೌತಿಕ ವಸ್ತುಗಳೊಂದಿಗೆ ಜೀವಿಗಳಿಗೆ ಇರುವ ಸಂಬಂಧ ಮತ್ತು ಭೌತಿಕ ವಸ್ತುಗಳೊಡನೆ ಪರಮಪ್ರಭುವಿನ ಸಂಬಂಧ ನಿಶ್ಚಿತವಾಗಿ ಒಂದೇ ಮಟ್ಟದಲ್ಲಿ ಇಲ್ಲ. ನೋಡಿ, ಇದು ಭೌತಿಕ ವಸ್ತುಗಳೊಂದಿಗೆ ಜೀವಿಗಳ ಸಂಬಂಧ ಮತ್ತೆ ಭೌತಿಕ ವಸ್ತುಗಳೊಡನೆ ಪರಮಪ್ರಭುವಿನ ಸಂಬಂಧ ಸೇಮ್ ಅಲ್ಲ, ಒಂದೇ ಅಲ್ಲ. ಮಾಯಾವಾದಿಗಳು ಆ ರೀತಿಯಾಗಿ ಅರ್ಥ ವಿವರಣೆ ನೀಡಬಹುದು, ಅವರು ಒಂದೇ ಅಂತ ಹೇಳ್ತಾರೆ, ಆದ್ರೆ ಒಂದೇ ಅಲ್ಲ. ಜೀವಿಗಳು ಭ್ರಾಂತ, ಭಗವಂತ ಭ್ರಾಂತ ಆಗಲಿಲ್ಲ, ಜೀವಿಗಳು ಭ್ರಾಂತ ರಾಗಿದ್ದಾರೆಂದಾಗ ಮಾಯಾವಾದಿ ದಾರ್ಶನಿಕರು ಈ ಭ್ರಾಂತಿಯನ್ನು ಪರಮಪ್ರಭುವಿಗೆ ಆರೋಪಿಸ್ತಾರೆ. ನೋಡಿ, ಮಾಯಾವಾದಿಗಳು ಅಂತ ಭಗವಂತ ಕೂಡ ಭ್ರಾಂತದಲ್ಲಿ ಇದ್ದಾನೆ ಅಂತ. ಹೇಗಿರುವಂಥದ್ದು ಭಗವಂತ ಭ್ರಾಂತದಲ್ಲಿ? ಆದರೆ ಇದು ಅನ್ವಯವಾಗುವುದಿಲ್ಲ. ಭಗವಂತನು ಎಂದೂ ಭ್ರಾಂತನಾಗುವುದಿಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ, ಟೋಟಲಿ ಭಗವಂತ ಡೆಡಿಕೇಟ್ ಆಗಿದ್ದಾರೆ, ಅವರಲ್ಲಿ ಈ 4 ದೋಷಗಳಿಲ್ಲ ಅಂತ. ಎಂತ? ಚೀಟಿಂಗ್ ಪ್ರೊಪೆನ್ಸಿಟಿ, ಮತ್ತೆ ದೇ ವಿಲ್ ನಾಟ್ ಕಮಿಟ್ ಮಿಸ್ಟೇಕ್, ದೇ ಆರ್ ನಾಟ್ ಇನ್ ಇಲ್ಯೂಷನ್, ದೇರ್ ಸೆನ್ಸಸ್ ಆರ್ ಪರ್ಫೆಕ್ಟ್. ಇದ್ಯಾರು ಭಗವಂತನ ಭಕ್ತಿ ಸೇವೆ ತುಂಬಾ ಇದ್ರಾಗಿ ಮಾಡ್ತಾರೆ, ಅವರು ಕೂಡ ಇದರಿಂದ ಆಚೆ ಬರ್ತಾರೆ. ಈಗ ಪ್ರಭುಪಾದ್ ನೋಡಿ, ಒಮ್ಮೆ ಕೂಡ ಪ್ರಭುಪಾದ್
ಸಾರಿ, ನನ್ನಿಂದ ತಪ್ಪಾಯ್ತು, ನಾನು ಹೇಳಿದ್ದು ಒಮ್ಮೆ ಕೂಡ ಹಾಗೆ ಹೇಳಲಿಲ್ಲ. ಅಂದ್ರೆ ಪ್ರಭುಪಾದ ಎಂತ ಹೇಳಿದ್ದಾರೆ ಅದು ವೇದ ವ್ಯಾಖ್ಯೆ. ಸಾರಿ ನನ್ನಿಂದ ಮಿಸ್ಟೇಕ್ ಆಯ್ತು, ಸಾರಿ ಹೇಳಿಲ್ಲ ಪ್ರಭುಪಾದ. ಚೀಟಿಂಗ್ ಪ್ರೊಪೆನ್ಸಿಟಿ ಇಲ್ಲ, ಕಮಿಟ್ ಮಿಸ್ಟೇಕ್, ಚೀಟಿಂಗ್ ಪ್ರೊಪೆನ್ಸಿಟಿ, ಇಲ್ಯೂಷನ್, ಭ್ರಮೆಗೆ ಆಗುದಿಲ್ಲ. ಹಾಗಾಗಿ ಭಗವಂತನ ಭಕ್ತರೇ, ಶುದ್ಧ ಭಕ್ತರು ಈ ರೀತಿ ಆಗುವಾಗ ಭಗವಂತ ಹೇಗೆ ಆಗುವಂತ ಭ್ರಾಂತ? ಆದ್ರೆ ಮಾಯವಾದಿಗಳು ಹೇಳ್ತಾರೆ ಭಗವಂತ ಕೂಡ ಭ್ರಾಂತದಲ್ಲಿದ್ದಾನೆ. ಭಗವಂತ ಎಂದೂ ಭ್ರಾಂತನಾಗುವುದಿಲ್ಲ. ಇದು ಸಾಕಾರವಾದಿಗಳು ಮತ್ತು ನಿರಾಕರ ನಡುವೆ ಇರುವ ಅಂತರ. ದೇವತೆಯು ಬುದ್ಧಿಹೀನರಲ್ಲ, ನೋಡಿ, ಅವಳಿಗೆ ಬುದ್ಧಿ ಉಂಟು. ಜೀವಿಗಳು ಪರಮಪ್ರಭುವಿನ ಸಮಾನ ಹಂತದವರಾಗಿಲ್ಲ, ಸೇಮ್ ಅಲ್ಲ. ನೋಬಡಿ ಇಸ್ ಈಕ್ವಲ್ ಟು ಹಿಮ್, ನೋಬಡಿ ಇಸ್ ಗ್ರೇಟರ್ ದೆನ್ ಹಿಮ್. ಭಗವಂತನಿಗೆ ಬುದ್ಧಿ ಅವಳಿಗೆ ಇದೆ. ಜೀವಿಗಳು ಅತಿ ಸೂಕ್ಷ್ಮದವರಾದ ಕಾರಣ ಅವರು ಭೌತಿಕ ಪ್ರಕೃತಿಯಿಂದ ಭ್ರಾಂತಿಗೊಳ್ಳೋದು. ನಾವು ಇನ್ಫಿನಿಟ್ ಸಿಮಲ್, ಭಗವಂತ ಇನ್ಫಿನಿಟ್, ನಾವು ಏನೂ ಅಲ್ಲ. ಈಗ ನೋಡಿ, ನೀವು ಫ್ಲೈಟಲ್ಲಿ ಹೋಗುವಾಗ ನೀವು ಕೆಳಗೆ ನೋಡುವಾಗ ಎಂತಾಗ್ತದೆ? ಎಸ್, ನೀವು ಗಮನಿಸಿದ್ದೀರಾ? ಬಿಲ್ಡಿಂಗ್ ಎಲ್ಲ ಎಷ್ಟು ಮ್ಯಾಚ್ ಬಾಕ್ಸ್ ತರ ಕಾಣೋದಿಲ್ವಾ? ಹರೇ ಕೃಷ್ಣ. ಹೌದು ಗುರುಜಿ. ಎಲ್ಲ ಬಿಲ್ಡಿಂಗ್ ಎಲ್ಲ ಮ್ಯಾಚ್ ಬಾಕ್ಸ್ ತರ ಕಾಣ್ತದೆ. ಹಾಗಾಗಿ ನಾವು ಕೂಡ ಆಕ್ಚುಲಿ ನಾವು ಏನು ಅಲ್ಲ, ಅದು ನಮ್ಮ ಅಹಂಕಾರ ತುಂಬಾ ದೊಡ್ಡದುಂಟು. ಅತಿ ಸೂಕ್ಷ್ಮ ನೋಡಿ, ನಾವು ಇನ್ಫಿನಿಟ್ ಸಿಮಲ್, ಭಗವಂತ ಇನ್ಫಿನಿಟ್, ಕಾರಣ ಅವರು ಭೌತಿಕ ಪ್ರಕೃತಿಯಿಂದ ಭ್ರಾಂತಿಗೊಳ್ಳುತ್ತಾರೆ ಅಥವಾ ಬದ್ಧರಾಗುತ್ತಾರೆ. ಆದರೆ ಪರಮಪ್ರಭು ಕೂಡ ಬದ್ಧನಾಗಿದ್ದಾನೆ ಅಥವಾ ಭ್ರಾಂತಿಗೊಂಡಿದ್ದಾನೆ ಎಂದು ಇದರ ಅರ್ಥವಾಗಿ ನೋಡಿ. ನಾವು ಬದ್ಧರಾಗಿದ್ದೇವೆ, ಭಗವಂತ ಕೂಡ ಇಲ್ಲ, ಭಗವಂತ ಆಗುವುದಿಲ್ಲ ಬದ್ಧಾತ್ಮ ಮತ್ತು ಭಗವಂತ ನಡುವೆ ಇರುವ ವ್ಯತ್ಯಾಸವೆಂದರೆ ಭಗವಂತನು ಭಗವಂತನೇ. ಗಾಡ್ ಇಸ್ ಆಲ್ವೇಸ್ ಗಾಡ್, ಡಾಗ್ ಇಸ್ ಆಲ್ವೇಸ್ ಡಾಗ್. ಅವನು ಭೌತಿಕ ಪ್ರಕೃತಿಯ ಸ್ವಾಮಿ, ಅವಳ ಸ್ವಾಮಿ, ಪ್ರಕೃತಿಯ ಸ್ವಾಮಿ ಅವ. ಹಾಗಾಗಿ ಪ್ರಕೃತಿ ಅಂಡರ್ ಅವ ಬರುವುದಿಲ್ಲ. ಆದ್ದರಿಂದ ಅವನು ಅದರ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಅವನು ಆಧ್ಯಾತ್ಮ ಪ್ರಕೃತಿ ಅಥವಾ ಭೌತಿಕ ಪ್ರಕೃತಿಯಿಂದ ನಿಯಂತ್ರಣ ಆಗಿಲ್ಲ. ನಾವು ನಿಯಂತ್ರಣದಲ್ಲಿ ಇದ್ದೇವೆ, ಅವಳು ಅವನ ನಿಯಂತ್ರಣದಲ್ಲಿದ್ದಾಳೆ. ಅವನು ಸ್ವತಃ ಪರಮ ನಿಯಂತ್ರಕನಾಗಿದ್ದಾನೆ. ಅವನನ್ನು ಭೌತಿಕ ಪ್ರಕೃತಿಯ ನಿಯಮಗಳಿಂದ ನಿಯಂತ್ರಿತರಾಗುವ ಸಾಮಾನ್ಯ ಜೀವಿಗಳೊಡನೆ ಹೋಲಿಸುವಂತಿಲ್ಲ. ನಾವೆಲ್ಲ ಸಾಮಾನ್ಯ ಜೀವಿ. ಮತ್ತು ಈ ಶ್ಲೋಕದಲ್ಲಿ ಸತ್ ಮತ್ತು ಅಸತ್ ಎಂಬ ಎರಡು ಪದಗಳನ್ನು ಉಪಯೋಗಿಸಲಾಗಿದೆ. ವಿಶ್ವ ಅಭಿವ್ಯಕ್ತಿಯ ಅಸತ್, ಅದು ಅಸ್ತಿತ್ವದಲ್ಲಿ ಇಲ್ಲ. ಆದರೆ ಭಗವಂತನ ಭೌತಿಕ ಶಕ್ತಿ ಸತ್ ಅಥವಾ ಸದಾ ಇರುವಂಥದ್ದು. ಅಂದ್ರೆ ಆಕ್ಚುಲಿ ಈಗ ಮಾಯ ಅಂದ್ರೆ ರಾಧಾರಾಣಿದು ಎಕ್ಸ್ಪಾನ್ಷನ್. ಹಾಗಾಗಿ ಶಿ ಇಸ್ ವರ್ಕಿಂಗ್ ಫಾರ್ ಕೃಷ್ಣ. ಭಗವಾನ್ ಶಕ್ತಿಯ ಸೂಕ್ಷ್ಮ ರೂಪದಂತೆ ಸದಾ ಇರುತ್ತದೆ. ಆದರೆ ಕೆಲವು ಸಲ ಅದು ಇರದ ಅಥವಾ ತಾತ್ಕಾಲಿಕವಾಗಿ ಇರುವ ಪ್ರಕೃತಿಯನ್ನು ಅಥವಾ ವಿಶ್ವವನ್ನು ಅಭಿವ್ಯಕ್ತಿ ಮಾಡುತ್ತದೆ. ತಂದೆ ಮತ್ತು ತಾಯಿಯ ಒಂದು ಸಾದೃಶ್ಯವನ್ನು ಕೊಡಬಹುದು. ತಾಯಿ ಮತ್ತು ತಂದೆ ಇರುತ್ತಾರೆ, ಆದರೆ ಕೆಲವೊಮ್ಮೆ ತಾಯಿಯು ಮಕ್ಕಳನ್ನು ಪಡೆಯುತ್ತಾಳೆ. ಹಾಗೆ ಈ ವಿಶ್ವದ ಅಭಿವ್ಯಕ್ತಿಯಾಗಿದೆ. ಅದು ಪರಮಪ್ರಭುವಿನ ಅವ್ಯಕ್ತ ಭೌತಿಕ ಪ್ರಕೃತಿಯಿಂದ ಬರುತ್ತದೆ. ಕೆಲವೊಮ್ಮೆ ತೋರುತ್ತದೆ ಮತ್ತೆ ಅದೃಶ್ಯ, ಅಂದ್ರೆ ಈಗ ತೋರುತ್ತದೆ ಮತ್ತೆ ಅದು ಅದೃಶ್ಯ ಆಗ್ತದೆ, ಅಂದ್ರೆ ಪ್ರಳಯ ಆಗ್ತದೆ, ಆಗ ಅದೃಶ್ಯ ಆಗ್ತದೆ. ಆದರೆ ಭೌತಿಕ ಪ್ರಕೃತಿಯು ಸದಾ ಇರುತ್ತದೆ. ಈ ಭೌತಿಕ ಪ್ರಪಂಚದ ಸೂಕ್ಷ್ಮ ಮತ್ತು ಸ್ಥೂಲ ಅಭಿವ್ಯಕ್ತಿಗಳಿಗೆ ಭಗವಂತನೇ ಪರಮ ಕಾರಣ ಆಗಿದ್ದಾನೆ. ಓಕೆ, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಶಕ್ತಿಗೆ ಮಧ್ಯಮ ಪುರುಷ ಅಂತರಂಗ ಶಕ್ತಿದು ಒಂಚೂರು ಹೇಳ್ತೀರಾ ಗುರುಗಳೇ? ಹೌದು, ಅಂತರಂಗ ಶಕ್ತಿ ಮಧ್ಯಮ ಪುರುಷ. ಹೇಳಿ ಎಸ್ ಗಾಯತ್ರಿ ರಾವ್, ಒಂದು ನಿಮಿಷ. ಹೇಳಿ ಗಾಯತ್ರಿ ರಾವ್ ಅವರೇ. ಅಂತರಂಗ ಶಕ್ತಿ ಮಧ್ಯಮ ಪುರುಷಂದು ಒಂಚೂರು ಹೇಳ್ತೀರಾ ಗುರುಗಳೇ? ನೋಡಿ, ಅಂತರಂಗ ಶಕ್ತಿ ಅಂದ್ರೆ ಶಿ ಇಸ್ ರಾಧಾರಾಣಿ. ಅಂತರಂಗ ಶಕ್ತಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅವಳು ಒಂದು ಅವಳಿನ ನಡುವೆ ಹೇಗೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಭೌತಿಕ ಶಕ್ತಿಯಿಂದ ನಡೀತದೆ ಮಹಾಮಾಯೆ, ಅದೇ ರೀತಿ ಅಲ್ಲಿ ಅವಳ
ಶಿ ಈಸ್ ಇನ್ ಚಾರ್ಜ್ ಫಾರ್ ಸ್ಪಿರಿಚುವಲ್ ವರ್ಲ್ಡ್. ಈಗ ಮಧ್ಯಮ ಪುರುಷ ಅಂದ್ರೆ ಕ್ಷೀರೋದಕಶ ವಿಷ್ಣು ಪರಮಾತ್ಮ ನಮ್ಮ ಹೃದಯದಲ್ಲಿ ಇರುವವ. ಎಸ್, ಬೇರೆ ಅಂತ ಬೇಕಿತ್ತು. ಅವರಿಗೆ ಮಧ್ಯಮ ಪುರುಷ ಅಂತ ಯಾಕೆ? ಅವರು ಉತ್ತಮ ಪುರುಷ ಆಗ್ಬೋದಲ್ವಾ ಗುರುಗಳೇ? ಪರಮಾತ್ಮನೇ ಅಲ್ವಾ ಆತ್ಮದಲ್ಲಿ ಇರುವವನು? ಹೇಗಂದ್ರೆ ನೋಡಿ, ಹೇಗಂದ್ರೆ ಭೌತಿಕ ಲೋಕಕ್ಕೆ ಬರುವಂತದ್ದು ವಿಷ್ಣು, ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ನಾರಾಯಣ. ಹೇಗಂದ್ರೆ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣೆಯಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ ಬರುವಂತದ್ದು ಫಸ್ಟ್ಗೆ ಮಹಾವಿಷ್ಣು, ಕಾರಣೋದಕ ವಿಷ್ಣು, ಅವನ ಎಕ್ಸ್ಪಾನ್ಷನ್ ಗರ್ಭೋದಕ ವಿಷ್ಣು, ಗರ್ಭೋದಕ್ಷೆಯನ್ನು ಒಕ್ಕಳಿಂದ ಹುಟ್ಟುವಂಥದ್ದು ಬ್ರಹ್ಮನಿಂದ ಮತ್ತೆ ಶಿವ ಹುಟ್ಟುವಂಥದ್ದು. ಅದೇ ಗರ್ಭೋದಕ್ಷ ವಿಷ್ಣುವಿನ ಎಕ್ಸ್ಪಾನ್ಷನ್ ಕ್ಷೀರೋದಕ ವಿಷ್ಣು, ಅದೇ ಪರಮಾತ್ಮ. ಹಾಗಾಗಿ ಈ ವಿಷ್ಣುಗಳು ದೇ ಆರ್ ಮೆಂಟ್ ಫಾರ್ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಲೋಕಕ್ಕೆ. ಓಕೆ ಗುರುಗಳೇ, ಆದ್ರೆ ಕೃಷ್ಣನೇ ಅಲ್ವಾ ಎಲ್ಲಾನು? ಎಕ್ಸ್ಪಾನ್ಷನ್ ಆದ್ರೂ ಅವರೇ ತಾನೆ ಅಂತ. ಅದೇ ಹೇಗಂದ್ರೆ ನೋಡಿ, ಭಗವಂತ ಎಲ್ಲದಲ್ಲಿ ಇದ್ದಾನೆ. ಈಗ ನಾವು ಕೂಡ ಹೇಗಾಗ್ತದೆ ಅಂದ್ರೆ, ನಾವು ಸ್ಪಿರಿಚುವಲಿ ಎಂತ ಹೋಗುವಂಥದ್ದು, ಈಗ ಎಂತ ಹೇಳುವಂಥದ್ದು, ಕೃಷ್ಣ ಮತ್ತೆ ಬೇರೆ ವಿಷ್ಣು ತತ್ವದಲ್ಲಿ ವ್ಯತ್ಯಾಸ ಉಂಟು. ಕೃಷ್ಣನಲ್ಲಿ 64 ಕ್ವಾಲಿಟಿಗಳುಂಟು, ಬೇರೆ ವಿಷ್ಣು ತತ್ವದಲ್ಲಿ 64 ಇಲ್ಲ, 60 ಮಾತ್ರ ಇರುವಂಥದ್ದು. ಓಕೆ ಗುರುಗಳೇ, ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ.